ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನ ಪರೋಕ್ಷವಾಗಿ ಸಮರ್ಥಿಸುವ ರೀತಿಯ ಪೋಸ್ಟ್ ಮಾಡಿದ ನಿಚ್ಚು ಮಂಗಳೂರು ಎಂಬಾತನ ಮೇಲೆ ಕೊಣಾಜೆ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ. ಪಹಲ್ಗಾಮ್ ಘಟನೆಯನ್ನ ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ ನಡೆದ ಘಟನೆಯ ಜೊತೆಗೆ ಥಳುಕು ಹಾಕಿ ನಿಚ್ಚು ಮಂಗಳೂರು ಪೋಸ್ಟ್ ಹಾಕಿದ್ರು. ಫೇಸ್ಬುಕ್ ಖಾತೆಯಲ್ಲಿ ಈ ಪೋಸ್ಟ್ ಹಂಚಿಕೊಂಡಿದ್ದು, ಅದು ಪಾಲ್ಘರ್ನಲ್ಲಿ ಚೇತನ್ ಸಿಂಗ್ ಎಂಬ ಅಧಿಕಾರಿ ಇದೇ ರೀತಿಯಾಗಿ ಮುಸ್ಲಿಮರನ್ನ ಧರ್ಮ ಕೇಳಿಕೊಂಡಾಗ ಆತನನ್ನ ನೇಣಿಗೆ ಇರಿಸಿದ್ರೆ ಪಹಲ್ಗಾಮ್ ಘಟನೆ ನಡೀತಾ ಇರಲಿಲ್ಲ ಎಂಬ ಪೋಸ್ಟ್ ಮಾಡಿದ್ದ. ಇದು ಪರೋಕ್ಷವಾಗಿ ಪಹಲ್ಗಾಮ್ ಘಟನೆಯನ್ನ ಸಮರ್ಥಿಸುವಂತಿದ್ದು, ಇದರ ಬಗ್ಗೆ ಉಳ್ಳಾಲದ ಸತೀಶ್ ಎಂಬುವರು ಪೊಲೀಸರಿಗೆ ದೂರನ್ನ ನೀಡಿದ್ರು. ಫೇಸ್ಬುಕ್ ಪೋಸ್ಟ್ ಆಧಾರದಲ್ಲಿ ನಿಚ್ಚು ಮಂಗಳೂರು ಅವರ ಪೇಜ್ ಎಂಬುದು ಖಾತ್ರಿಪಡಿಸಿದ ಪೊಲೀಸರು ಆರೋಪಿ ನಿಚ್ಚು ಮಂಗಳೂರು ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. BNS 192 ಮತ್ತು 353 ಕಲಂ 1B ಯಂತೆ ಕೇಸು ದಾಖಲಾಗಿದೆ.